ಯಜಮಾನ್ರೆ ನಮಸ್ಕಾರ. ಏನು ಮಾಡ್ತಾ ಇದ್ರೆ ತಾವು ಕಾಡಲ್ಲಿ ಒಬ್ಬರೇ? ಕಾಡಲ್ಲಿ ಒಬ್ಬರೇ ಮೇಯಿಸ್ತಾರೆ, ನಿಮ್ಗೇನು ಭಯ ಆಗಲ್ವಾ? ಹಾಂ ಹಾಂ ಹಾಂ. ಏನು ಕುರಿ ಕಾಯೋರೆಲ್ಲ ಕುರುಬ್ರು ಅಂತ ಹೇಳ್ತಾರೆ, ಬೇರೆಯವರೆಲ್ಲ ಕುರಿ ಕಾಯ್ತಾರೆ, ಏನು ಹೇಳ್ತೀರಾ ನೀವು? ಕುರಿ ಕಾಯೋರೆಲ್ಲ ಬಂದು ಕುರುಬರಾಗಕ್ಕಾಗಲ್ಲ. ಕುರಿ ಅನ್ನೋದು ಎಲ್ಲರೂ ಸಾಕ್ಬೋದು, ಎಲ್ಲರೂ ಬೆಳೆಸ್ಬೋದು. ಏನಾಗಿದೆ ಅಂದರೆ ಕಾಡು ಕಾಯೋದು ನಮ್ಮ ವೃತ್ತಿ. ಕುರಿ ಕಾಯೋದು ಅನ್ನೋದಕ್ಕಿಂತ ಕಾಡು ಕಾಯೋದು ನಮ್ಮ ವೃತ್ತಿ. ನಮ್ಮ ಜೀವನಕ್ಕೆ ನಡಿಬೇಕಲ್ಲ ಅಂತ ಕುರಿ ಕಾಯ್ತೀವಿ. ಕುರಿ ಜೊತೆಯಲ್ಲಿ ಕಾಡಲ್ಲಿ ಪರಿಸರದಲ್ಲಿ ನಾವು ನಮಗೆ ಗೆಡ್ಡೆ ಗೆಣಸು ಅನೇಕ ಕೆಲವೊಂದು ಒಳ್ಳೊಳ್ಳೆ ಸಿಗ್ತೈತೆ. ಹಂಗಾಗಿ ನಾವು ಅದನ್ನ ತಿನ್ಕೊಂಡು ಜೀವನ ಮಾಡ್ಕೊಂಡು ನೀವು ಮನೆ ಬಳಕೆಗೆ ಏನು ಬೇಕೋ ಅದೆಲ್ಲ ಈ ಕಾಡಿನಲ್ಲೇ ತಗೊಂಡು ಹೋಗ್ತೀರಾ? ಎಲ್ಲ ಇದ್ರಲ್ಲಿ ಸಿಗುತ್ತೆ. ಔಷಧೋಪಚಾರಕ್ಕೆಲ್ಲ ಏನು ಮಾಡ್ತೀರಾ ನೀವು? ಇದರಲ್ಲಿ ನಮ್ಮ ಕಾಡಲ್ಲಿ ಬೇಕಾದಷ್ಟು ಮದ್ದು ಇದುಗಳೆಲ್ಲ ಸಿಗ್ತವೆ. ಕೆಲವೊಂದು ಗಿಡಗಳಲ್ಲೇ ತುಂಬ ಔಷಧಿಗಳು ಬರುವಂಥದ್ದು ತುಂಬ ಗಿಡಮೂಲಿಕೆಗಳಿದ್ದಾವೆ. ಆಯುರ್ವೇದಿಕ್ ಔಷಧಿ ನೀವೇ ಮಾಡ್ಕೊತೀರಾ? ಬರ್ತದೆ. ಆ ಯಾವುದೇ ಗಿಡ ಮಂಡಿಗಳು ನಾವು ಸಿಕ್ಕೊಂಡು ಯಾವ ಟೈಮಲ್ಲಿ ಈ ತಲೆನೋವಿಗೆ ಜ್ವರ ಮತ್ತೊಂದು ಏನಕ್ಕೆ ಬಂದರೂ ನಾವು ಅದನ್ನೇ ಬಳಸ್ಕೊಂತೀವಿ. ಈ ಹಾಸ್ಪಿಟ್ಲಿಗೆ ಯಾರು ನೀವು ಹೋಗೋದಿಲ್ಲ ಏನೇ ಬಂದ್ರೂ? ಅಲ್ಲ, ಹಾಸ್ಪಿಟ್ಲಿಗೆ ನಮ್ಗೇನು ಇವತ್ತವರೆಗೂ ಹಾಸ್ಪಿಟ್ಲು ಅನ್ನೋ ಏನು ಇದೇನಿಲ್ಲ. ಓಕೆ ಓಕೆ. ಹಾಸ್ಪಿಟ್ಲಿಗೆ ಯಾಕೆ ಅಂದರೆ ನಮಗೆ ಗಿಡಮೂಲಿಕೆಗಳೇ ಎಲ್ಲ ಸಿಗೋದು. ಈ ಮಾತ್ರೆ ಮದ್ದುಗಳಿಂದನೇ ಅವರು ತಾನೇ ಮಾಡೋದು. ಹಂಗಾಗಿ ಎಲ್ಲ ಗಿಡಮೂಲಿಕೆಗಳು ನಮ್ಗೆ ಯಾವುದೇ ಒಂದು ತಲೆನೋವು, ನೆಗಡಿ, ಶೀತ ಏನೇ ಬಂದರೂ ನಮ್ಗೆ ಈ ಕಾಡಲ್ಲಿ ಸಿಗುವಂಥ ಗಿಡಮೂಲಿಕೆಯಲ್ಲೇ ಬೇಕಾದಷ್ಟು ಮದ್ದು ಔಷಧಿಗಳು ಸಿಗ್ತವೆ. ಹೌದು, ಕಾಡಲ್ಲಿ ಒಬ್ಬೊಬ್ಬರೇ ಓಡಾಡ್ತಾರೆ. ಈ ಪ್ರಾಣಿಗಳೆಲ್ಲ ಬಂದ್ರೆ ಏನು ಮಾಡ್ತೀರಾ ನೀವು? ಹುಲಿ, ಸಿಂಹ ಈ ಥರದ್ದು ಬಂದರೆ? ಅಲ್ಲ, ಕಾಡಲ್ಲಿ ಏನಾಗಿದೆ ಅಂದರೆ ಕಾಡಲ್ಲಿ ಹುಲಿ ಚಿರತೆಗಳು ಬರ್ತವೆ ಅಂತ ಹೇಳಿ ಭಯ ಪಡ್ತಾರೆ. ಬಟ್ ನಾವು ಅದಕ್ಕೆ ಏನು ತೊಂದರೆ ಕೊಡೋಕೆ ಹೋಗಲ್ಲ. ಹಂಗಾಗಿ ನಮ್ಗೆ ಯಾವುದೇ ಹಾನಿ ತೊಂದರೆ ಕೊಟ್ಟಿಲ್ಲ ಅವು. ಅಲ್ಲ, ಆದರೂ ಅದು ಮಾಂಸಾಹಾರಿ ಪ್ರಾಣಿ ಅಲ್ವಾ, ತೊಂದರೆ ಕೊಡ್ಬೋದು. ಅದು ಬಂದಾಗ ಏನು ಮಾಡ್ತದೆ ಅಂದರೆ ನಾವು ಗೊತ್ತಿರ್ತದೆ ಈ ಹುಲಿ ಚಿರತೆ ಇರೋ ಜಾಗ ಯಾವುದು, ಮತ್ತು ಆನೆ ಬರೋ ಜಾಗ ಯಾವುದು, ಕರಡಿ ಇರೋ ಜಾಗ ಯಾವುದು ಅಂತ. ಅದ್ರ ದೂರದಲ್ಲಿ ಅದ್ರ ಪಾಡಿಗೆ ಅದಕ್ಕೆ ಅಂತ ಒಂದು ಇದು ಇದೆ. ನಮ್ಮ ಕುರಿ ದನಗಳಿಗೆ ಅಂತ ಒಂದು ಕಡೆ ನಾವು ಬಿಟ್ಕೊಂಡು ಮೇಯಿಸ್ತಾ ಇರ್ತೀವಿ. ಒಂಟಿವರೆ ಕುರಿಗಳು ಯಾವ್ದಾನ ಒಂದು ಸಿಕ್ಕಿದ್ರೆ ಈ ಹುಲಿ ಚಿರತೆಗಳಿರ್ಬೋದು, ಈ ಕೆಲವು ಈ ನಾಯಿ, ಈ ನರಿ ಅಂಥವು ಮಾತ್ರ ಎತ್ತವೆ ಹೊರ್ತು ಇನ್ನು ಬೇರೆ ಯಾವುದು ತೊಂದರೆ ನಮಗೂ ಕೊಡಲ್ಲ, ನಾವು ಅದಕ್ಕೇನು ತೊಂದರೆ ಕೊಡಲ್ಲ. ಎಷ್ಟು ವರ್ಷದಿಂದ ಈ ಕುರಿಕಾಯ ಕೆಲಸ ಮಾಡ್ತಾ ಇದ್ರಿ ಯಜಮಾನ್ರೆ? ಇದು ನಮ್ಮ ತಾತ ಮುತ್ತಾತಿರ ಕಾಲದಿಂದ ನಡು ಬಂದಿರೋದು. ಆಗ ನಮ್ಮ ತಾತಿ ಮುತ್ತಾತಿ ನಡೆಸಿದ್ರು. ಅವ್ರು ನಮ್ಮ ತಾತಿರು ಬಂದರು. ನಮ್ಮ ತಾತಿರ ಕಾಲದಿಂದ ನಮ್ಮ ಅಪ್ಪವ್ರು ಬಂದರು. ಈಗ ನಮ್ಮ ಅಪ್ಪವ್ರದ್ದು ಇದಾಗಿದಂತೆ ಅದನ್ನೆಲ್ಲ ಆ ರೀತಿ ನಾವು ಮುಂದೆ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಾವು ಹೀಗೆ ಜೀವನ ನಡೀತಾ ಇದೆ. ಕುರಿ ಕಾಯ್ದ್ರೆ ಲಾಭ ಇದೆ ಅಂತ ಹೇಳ್ತೀರಾ? ಕುರಿ ಕಾಯದೆ ಲಾಭ ಅನ್ನೋದಕ್ಕಿಂತ ನಮಗೆ ಜೀವನ ನಡೀತಾ ಇದೆ. ಕೆಲವೊಂದು ಈಗ ಏನಾಗಿದೆ ಅಂದರೆ ನಮ್ಮ ಕುರಿ ಕಾವಲುಗಾರರಿಗೆ ನಮ್ಮ ಇದು ಮಾಡೋರಿಗೆ ಇತ್ತೀಚೆಗೆ ಎಲ್ಲ ಬೆಂಗಳೂರು ಪೇಟೆಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಪಟ್ಟಣ ಆಗಿರೋದ್ರಿಂದ ಇವತ್ತು ಕುರಿ ಕಾವಲುಗಾರರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಯಾಕೆಂದರೆ ಯಾವ್ದು ಏನೇ ಒಂದು ತಪ್ಪು ನಡೆದ್ರು ಕುರಿ ಕಾಯೋರಿಂದನೇ ತಪ್ಪು, ಕುರಿ ಕಾಯೋರಿಂದನೇ ಅನ್ಯಾಯ, ಕುರಿ ಕಾಯೋರಿಂದನೇ ಎಲ್ಲ ಮೋಸ ಅಂತೇಳಿ ಕೆಲವೊಂದು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು, ಶ್ರೀಮಂತರು ಇರ್ಬೋದು, ಎಲ್ಲ ಅಪರಾಧ ಏನೇ ಒಂದು ನಪ್ಪುಗಳು ಬಂದರೂ ಎಲ್ಲ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಮ್ಮಿಂದ ಯಾವುದೇ ಒಂದು ಕಾಡಿಗಿರ್ಬೋದು, ಒಂದು ಪಕ್ಷಿ ಪ್ರಾಣಿಗಿರ್ಬೋದು, ನಮ್ದು ಯಾವುದೇ ಒಂದು ಅನ್ಯಾಯ ಇಲ್ಲ. ನಾವು ಯಾವುದೇ ಒಂದು ತೊಂದರೆ ಕೊಡಲ್ಲ. ನಮಗೂ ಅವ್ರು ಯಾವುದು ತೊಂದರೆ ಕೊಡಲ್ಲ. ಯಾವುದೋ ಸಣ್ಣ ಪಣ್ಣ ಹುಲಿ ಚಿರತೆ ಬಂದಾಗ ಕೂಡ ಕೆಲವು ನಮ್ಮ ಒಂಟಿ ಮರೆ ಮಕ್ಕಳು ಸಿಕ್ಕಿದ್ರೆ ಅವರು ಕೂಡ ಬಲಿಯಪಾಕಾಗಿ ಹೋಗ್ತೀವಿ. ಅಂಥದ್ರಲ್ಲಿ ಎದುರಿಸಿ ನಾವು ಪಟ್ಟಣದಲ್ಲಿ ಬೆಳೆಯುವಷ್ಟು ನಾವು ಶ್ರೀಮಂತರಲ್ಲ. ನಾವು ಅವತ್ತಿಂದ ನಾವು ಇದೇ ನಮ್ಮ ವೃತ್ತಿ ಅಂತ ನಾವು ಬಂದ್ಬಿಟ್ಟಿದ್ದೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮಗೆ ಕೆಲವೊಂದು ಈ ಯಾರೋ ಪಟ್ಟಣದಿಂದ ಎಲ್ಲ ಶ್ರೀಮಂತರ ಮಕ್ಕಳುಗಳು ಎಲ್ಲ ಪ್ಯಾಂಟು ಪೈಜಾಮ್ಗಳು ಹಾಕೊಂಬಂದು ಅವರ ಅದೇನೋ ಸಾರಾಯಿ ಬಾಟ್ಲುಗಳು ಇದು ಎಲ್ಲ ತಂದು ಕುಡಿದು ಅವ್ರು ಮಾಡೋ ತಪ್ಪನ್ನೆಲ್ಲ ನಮ್ಮ ಮೇಲೆ ಒರೆಸಿ ಈ ಕುರಿಗಳು ಮಾಡೋ ಕಾಯೋರೇ ನಮ್ಗೆ ಈ ಥರ ಆಗ್ತದೆ ಅಂತೇಳಿ ಇದು ಮಾಡ್ದು. ಅದಕ್ಕೆ ಯಾರು ಕಾನೂನವ್ರು ಏನು ಆಕ್ಷನ್ ತಗೊಳಲ್ವಾ? ಪೊಲೀಸ್ನವ್ರು ಯಾರು ಬರಲ್ವಾ? ಅಲ್ಲ, ಕಾನೂನವರು ಆಕ್ಷನ್ ಬರ್ತಾರೆ ಅಂದರೆ ಅವ್ರು ಕಾಣೋರು ಕುರಿ ತುಂಬ ಕಾಡು ತುಂಬ ನಾವೇ ಕಾಣೋದು. ಓಕೆ. ಕುರಿ ಎಲ್ಲೇ ನೋಡಿದ್ರು ನಾವೇ ಕಾಣಿಸ್ತೀವಿ. ಅವ್ರು ಬರೋ ಟೈಮ್ಗಳಲ್ಲಿ ಏನು ಅವ್ರು ಇರಲ್ಲ. ನಾವು ಯಾವಾಗಲೂ ದಿನನಿತ್ಯ ಇಲ್ಲೇ ಇರುವಂಥವ್ರು. ಅವ್ರು ಯಾವ ಕ್ಷಣದಲ್ಲಿ ಯಾವ ಟೈಮಲ್ಲಿ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದಾಗೂ ನಾವು ತೋರಿಸ್ತೀವಿ, ನೋಡಿ ಸ್ವಾಮಿ ಇಂಥವ್ರೆಲ್ಲ ನಾವೆಲ್ಲಿ ಹೋಗ್ತಾರ, ನಾವೆಲ್ಲ ಅವ್ರು ತರೋದು ಇವ್ರು ಮಾಡೋದಕ್ಕೆಲ್ಲ ನಮ್ಮನ್ನು ದೂರಬೇಡಿ ಅಂತೇಳಿ. ಅವ್ರೇನು ಉದ್ದೇಶ ನಮ್ಗೆ ಅದೊಂದು ಇಟ್ಕೊಂಡು ನಮ್ಮನ್ನೇ ತೋರಿಸ್ತಾರೆ. ಅದಕ್ಕೆ ನ್ಯಾಯ ಕೊಡಿಸುವಂಥವ್ರು ಯಾರಾದರೂ ಪುಣ್ಯಾತ್ಮರು ಇವತ್ತೆಲ್ಲ ನಾಳೆ ಹುಟ್ಟು ಬರ್ತಾರೆ. ನಾವು ಕಾಯಬೇಕು. ಬರ್ತಾರೆ. ರೈತರು ಅಂತಕ್ಕಂಥದ್ದು ನಮ್ಮ ದೇಶದ ಬೆನ್ನೆಲುಬು. ಸೊ ದೇಶ ಕಾಯಕ್ಕೆ ಯೋಧೆಯಾಗೋ ನಮ್ಮ ರೈತರು ಕೂಡ ಇಲ್ಲಿ ಕುರಿ ಕಾಯೋ ಜೊತೆಗೆ ನೀವು ಅರಣ್ಯ ಕಾಪಾಡ್ತಾ ಇದ್ದೀರಾ. ಹಾಗಾಗಿ ನಮಗೆ ಇದೊಂದು ಹೆಮ್ಮೆ ಅನಿಸುತ್ತೆ. ಸೊ ಇದು ಒಳ್ಳೆ ವೃತ್ತಿ ನೀವು ಮಾಡ್ತಿರೋದು. ಖಂಡಿತ ನಿಮಗೆ ಅಂತ ಒಂದು ಕಾನೂನು ಬರುತ್ತೆ. ಸೊ ನೀವೇನು ನೊಂದ್ಕೊಳಕ್ಕೆ ಹೋಗಬೇಡಿ, ಇರಲಿ ಈ ವೃತ್ತಿ ನೀವು ಮಾಡ್ಕೊಂಡು ಹೋಗ್ತಾ ಇರ್ರಿ. ಅಲ್ಲ, ನಮಗೆ ಈಗ ಇತ್ತೀಚೆಗೆ ಏನಾಗೋಗಿದೆ ಅಂದರೆ
ಈ ಕುರಿಗಳನ್ನ ಕಾಡಿಗೆ ಎಲ್ಲಿ ಬಿಟ್ಟಿಲ್ವೋ ಆ ಕಾಡು ಇವತ್ತು ಬೆಂಗಾಲಾಗೋಗಿದೆ. ನಿಜವಾಗ್ಲೂ ಕುರಿಗಾರರು ದನ ಕುರಿ ಮೇಸೋರು ಹಕ್ಕಿ ಪಕ್ಷಿಗಳು ಯಾವ ಕಾಡು ಮೇಡಲ್ಲಿ ಇರ್ತಾವೋ ಇವತ್ತು ಈ ಗಿಡ ಮರಗಳು ಬೆಳೆದವೆ ಅಂದರೆ ಈ ಕುರಿ ತಿನ್ನುವಂಥ ಬೀಜಗಳಲ್ಲಿ ಇರ್ಬೋದು, ದನಗಳು ಮೇಯುವಂಥದ್ದು ಇರ್ಬೋದು, ಅಕ್ಕಿ ಪಕ್ಷಿಗಳು ತಿಂದಿರೋ ಬೀಜಗಳಿಂದನೇ ಗಿಡ ಮರಗಳು ಇಷ್ಟು ದೊಡ್ಡದಾಗಿರೋದೇ ಹೊರತು ಯಾರು ನಟ್ಟಿ ಬೆಳೆಸಿರುವಂಥ ಗಿಡ ಮರಗಳಲ್ಲ. ಅದರಲ್ಲಿ ಅವ್ರು ನಟ್ಟಿದ ಗಿಡಗಳನ್ನ ತುಂಬಾ ವ್ಯವಸಾಯ ಮಾಡಬೇಕಾಗ್ತದೆ. ಅದನ್ನ ಸೌಕರ್ಯ ಮಾಡಿ ನೀರ್ ಹಾಕೋಕ್ಕಾಗಲ್ಲ. ಈ ನಮ್ಮ ಕುರಿ ದನಗಳು ತಿಂದು ಬೀಜದಲ್ಲಿ ಹುಟ್ಟಿದ್ರೆ ಆ ಗಿಡ ಯಾವತ್ತೂ ಒಣಗಲ್ಲ, ಅದು ಎಮ್ಮರವಾಗಿ ಬೆಳೀತದೆ. ಇವತ್ತು ಈ ಕಾಡು ಬೆಳೆದದೆ ಅಂದ್ರೆ ಕಾರಣ ಇವತ್ತು ನಮ್ಮ ಗಿಡ ಮರಗಳು ಈ ಏನೇ ಒಂದು ಬೆಳಿಬೇಕಾದ್ರೆ ಇದೆಲ್ಲ ಪ್ರಕೃತಿ ಇಷ್ಟೆಲ್ಲ ಒಳ್ಳೆ ಗಾಳಿ ಸಿಕ್ಬೇಕು ಅಂದ್ರೆ ಈ ನಾವು ಕುರಿ ದನಗಳನ್ನೇ ನಾವು ಪೂಜಿಸ್ಬೇಕು. ಕುರಿಗಳನ್ನ ನಾವು ಕಾಯ್ತೀವಿ, ನಮ್ಮನ್ನ ಕಾಯಕ್ಕೆ ಅಂತೇಳಿ ನಮ್ಮ ಬೀರಪ್ಪ ಅವನೇ. ನನ್ನ ಬೀರಪ್ಪ ನಮ್ಮ ಕುಲದೇವರು. ನಾವು ಯಾವುದೇ ಕಾಡಲ್ಲಾಗಲಿ, ಯಾವುದೇ ಮೇಡಲ್ಲಾಗಲಿ, ಯಾವುದೇ ಊರಲ್ಲಾಗಲಿ ನಮ್ದೊಂದು ಬೀರಪ್ಪನ ಗುಡಿ ಊರೊಳಗಡೆ ಇಲ್ಲ, ಊರಿಂದ ಆಚೆ ನಮ್ಮ ಬೀರಪ್ಪನ ಗುಡಿ ಇರ್ತದೆ. ಆ ಬೀರಪ್ಪನ ಗುಡಿ ಹತ್ರ ನಾವು ಇದ್ರೆ ಸಾಕು, ಅವ್ನು ನಮಗೆ ಕಾವಲ್ಗಾರ. ಕುರುಬರ ಬೀರಪ್ಪ ಅಂತಾನೆ ಫೇಮಸ್ ಆಗಿದ್ದಾರೆ ಬಿಡ್ರಿ. ಹೌದು, ನಮ್ಮ ಕುರುಬರಿಗೆ ನನ್ನ ಒಡೆಯ ಇದ್ರೇನೆ ಇವತ್ತು ಇವತ್ತು ಇದೆಲ್ಲ ನೋಡ್ಬೇಕು. ಈ ಬೆಳಕು, ಈ ಗಾಳಿ, ಕತ್ಲೆ ಅಂದ್ರೆ ನನ್ನ ಒಡೆಯನೇ ಕಾರಣ. ಆ ಒಡೆಯನಿಗೆ ಇವತ್ತು ಕಳಂಕ ತರುವಂತ ಕೆಲಸ ನಾವು ಮಾಡಲ್ಲ, ಮುಂದಕ್ಕೂ ನಾವು ನಡ್ಕೊಳ್ಳಲ್ಲ. ಕೆಲವರು ಏನೋ ನಿಮ್ಮಂಥವ್ರೆಲ್ಲ ಈ ಕಡೆ ಬರ್ತೀರಾ, ನಮ್ಮನ್ನ ಎಲ್ಲ ಎಷ್ಟೋ ಜನ ಈಗ ಈ ಪಿಕ್ಚರ್ಗಳಲ್ಲಿ ಈ ಇದ್ರೊಳಗಳಿಗೆಲ್ಲ ಬಂದು ತೋರಿಸ್ತಾರೆ. ಆದ್ರೆ ಇವತ್ತು ಆ ಕಾಡು ಈ ನಾಡುಗಳೆಲ್ಲ ಬೆಳಿಬೇಕು ಅಂದ್ರೆ ಇವತ್ತು ಈ ಕುರಿ ಮೇಸೋರು ಅನ್ನೋದನ್ನ ನೀವು ತೋರಿಸಿದ್ರೆ ಖಂಡಿತ ನಮ್ಗೆ ಏನಾನ ನಿಮ್ಮ ಕಡೆಯಿಂದ ಒಂದು ಸಿಕ್ಬೋದು. ದಯವಿಟ್ಟು ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಕರ್ನಾಟಕ ಅಂತ ಒಂದು ನ್ಯೂಸ್ ಚಾನಲಿಂದ ನಾವು ಬಂದಿರೋದು. ಸೊ ನಾವೇನಂತಂದರೆ ತೀರಾ ಬಡತನದಲ್ಲಿ ಇರ್ತಕ್ಕಂಥವ್ರು, ಹಳ್ಳಿನಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನ ನಾವು ಸಮಾಜದ ಒಂದು ಮುಖ್ಯವಾಹಿನಿ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ನಾವು ಇಲ್ಲಿ ಎಲ್ಲ ನಿಮ್ಮಂಥವ್ರನ್ನ ಹುಡುಕೊಂಡು ನಾವು ಬಂದು ಸಂದರ್ಶನ ಕೊಡ್ತಾ ಇದ್ದೀವಿ. ಸೊ ನಿಮ್ಮದು ಆಗುವಗಳು ಏನಿದೆ ಅದನ್ನು ತಿಳ್ಕೊಳ್ಳುವಂಥ ಒಂದು ಮಾಹಿತಿ ತೊಗೊಳಕ್ಕೋಸ್ಕರ ನಾವು ಬಂದಿದ್ದು. ಸೊ ನೀವು ಸಿಕ್ಕಿ ನಮ್ಗೆ ಹಲವಾರು ಮಾಹಿತಿಗಳು ಕೊಟ್ಟಿದ್ದೀರಾ. ಇನ್ನು ಏನೇನು ಗೊತ್ತಿದೆ ಈ ಕಾಡು ಬಗ್ಗೆ ನಿಮಗೆ ಗೊತ್ತಿರೋ ಸವಿಸ್ತಾರ ಸ್ವಲ್ಪ ತಿಳಿಸೋಕ್ಕಾಗುತ್ತಾ? ಖಂಡಿತ ನಾನು ಹೇಳ್ಕೊಡ್ತೀನಿ ಸ್ವಾಮಿ. ನಮ್ಗೆ ಗೊತ್ತಿರುವಂಥದ್ದನ್ನೆಲ್ಲ ನಾವು ತಿಳಿಸ್ಬೋದು. ಇವತ್ತು ನಾವು ನಿಮಗೆ ತಿಳಿಸಿದ್ರೆ, ನೀವು ಇನ್ನೊಬ್ರು ತಿಳಿಸಿದ್ರೆ ಇದೇ ಇವತ್ತು ಬೆಳಿಬೇಕಾಗಿರೋದು. ಹೌದು, ಇವತ್ತು ಈ ಕಾಡು ಮೇಡಲ್ಲಿ ಸಿಗದಾರೋ ಅಂತ ವಸ್ತಿಲ್ಲ. ಇವತ್ತು ಏನೇ ಈ ಕಾಡಲ್ಲಿ ಏನು ಸಿಗ್ತದೋ, ಈ ಪ್ರಕೃತಿಯಲ್ಲಿ ಭಗವಂತ ಏನ್ ಕೊಟ್ಟವನು, ಸೃಷ್ಟಿ ಮಾಡಿಬಿಟ್ಟವನು, ಇದನ್ನ ತಿಂದು ಬೆಳಿಬೇಕೇ ಹೊರತು ಹೌದು ಇವತ್ತಿಂತ ಬೆಂಗಳೂರು ಪೇಟೆ ಒಳಗಡೆ ಆ ಹೋಟ್ಲು, ಈ ಹೋಟ್ಲು, ಆ ತಿಂಡಿ, ಈ ಬೇಕರಿ ಅನ್ನೋದ್ರಲ್ಲಿ ಯಾವುದೇ ಒಂದು ಇದಿರಲ್ಲ. ಇವತ್ತು ನಮ್ಮ ಈ ಕಾಡಲ್ಲಿ ಸಿಗುವಂತ ವಸ್ತುಗಳನ್ನ ಯಾರು ತಿಂದು ಅವರು ಜೀರ್ಣ ಮಾಡ್ಕೊಂಡು ಬಳಸ್ಕೊಂತವ್ರೋ, ಅದನ್ನ ಉಪಯೋಗ ಪಡ್ಕೊಂತವ್ರೋ, ಅವರು ಯಾವತ್ತೂ ಅವರು ಚಿರಂಜೀವಿಯಾಗಿರ್ತಾರೆ. ಇವತ್ತು ಬೆಂಗಳೂರು ಪೇಟೆಯಲ್ಲಿ ತಿಂದವ್ರಿಗೆಲ್ಲ ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ಊಟಗಳಿಲ್ಲ. ಇವತ್ತು ನಾವು ತಿನ್ನೋ ರಾಗಿ ಮುದ್ದೆ ಇರ್ಬೋದು, ಕುಡಿಯೋ ಗಂಜಿ ಇರ್ಬೋದು, ಈ ನಮ್ಮ ಕಾಡಲ್ಲಿ ಬೆಳೆಯುವಂಥ ಒಂದು ಕೆಲವೊಂದು ಭೂಮಿಲಿ ಈ ತಾಯಿ ಕೊಟ್ಟಿರುವಂಥ ಒಂದೊಂದು ತಿಂಡಿಗಳು ನೋಡ್ತೀವಿ, ಗೆಡ್ಡೆ ಗೆಣಸುಗಳು, ಇದನ್ನ ತಿಂದು ಬೆಳೀತಿದ್ರೆ ಏನೋ ಒಂಥರ ಆನಂದ. ಅದರ ರುಚಿಕಾರ ಇರ್ಬೋದು, ಅದ್ರದ್ದು ಒಂದು ಶಕ್ತಿ ಇರ್ಬೋದು, ಅದ್ರದ್ದು ಎಂತೆಂಥ ಇದಿದೆ ಅನ್ನೋದು ಅವ್ರು ತಿಂದವ್ರಿಗೆ ಮಾತ್ರ ಗೊತ್ತಿರ್ತದೆ. ಇವತ್ತು ಮಕ್ಕಳಿಗೆ ನಾನು ಒಂದು ಸ್ವಲ್ಪ ಅದ್ರದ್ದೇನೋ ಹೇಳೋಕ್ಕೋದ್ರೆ, ಇವತ್ತು ನಮ್ಗೆ ಓದಿಸಿ ನಾವು ವಿದ್ಯೆ ಕಲಿಸ್ಬೇಕು, ನನ್ನ ಮಗ ದೊಡ್ಡ ಪಟ್ಟಣದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಬೇಕು ಅಂತ ನಮಗೂ ಒಂದು ಆಸೆ ಇದೆ. ಅಂಥ ಮಕ್ಕಳನ್ನ ಓದಿಸಿದ್ರೆ ಇದ್ರಲ್ಲಿ ಏನನ್ನ ಒಂದು ಹೇಳಿದ್ರೆ ಓದ್ಕೊಂಬಂದಿರೋಂಥ ಮಗ ಹೇಳ್ತಾನೆ, ಅಪ್ಪೋ ಇದು ಯಾವ್ದು ಕಾಡು, ಪಟ್ಟಣಕ್ಕೆ ಬನ್ನಿರಿ, ಎಷ್ಟು ಇದಾಗಿದೆ ನೋಡ್ರಿ ಅಂತ. ಅದಲ್ಲ ಮುಖ್ಯ. ಈ ಕಾಡಲ್ಲಿ ನನ್ನ ಮಕ್ಕಳು ನೋಡಬೇಕು, ಬೆಳಿಬೇಕು. ಅವ್ರು ಎಲ್ಲೇ ಪಟ್ಟಣದಲ್ಲಿ ಹೋದ್ರೂ ಕೂಡ ಈ ಕಾಡಿನ ಶಕ್ತಿ ಏನು ಅಂತ ನನ್ನ ಮಕ್ಕಳಿಗೆ ತಿಳಿಸ್ಕೊಬೇಕು. ಅದು ತಿಳಿದ್ರೇ ಅದ್ರ ಶಕ್ತಿ ಏನು ಅಂತ ಗೊತ್ತಾಗೋದು. ಈಗ ನಾನು ಹೆಚ್ಚೆ ನಿಮ್ಮ ಹತ್ರ ಏನು ಕೇಳ್ಕೊತೀನಿ ಅಂದರೆ, ಇವತ್ತಿಂತ ನಮ್ಮ ಕುರಿ ಕಾವಲುಗಾರಿಗೆ, ದನ ಮೇಸೋರು ಇರ್ಬೋದು, ಕುರಿ ಕಾಯೋರು ಇರ್ಬೋದು, ಇದರಲ್ಲೇ ವಾಸ ಮಾಡ್ಕೊಂಡು ಜೀವನ ಮಾಡೋವಂಥವ್ರಿಗೆ ಒಂದು ದಾರಿ ತೋರಿಸ್ಕೊಡ್ರಿ. ಯಾಕೆಂದರೆ ಇವತ್ತು ಎಲ್ಲ ಕಡೆಗೂ ಅನ್ಯಾಯ ನಡೀತಾ ಇರೋದನ್ನ ದಯವಿಟ್ಟು ನಿಮ್ಮ ಕಡೆಯಿಂದ ಆದರೂ ಒಂದು ಒಳ್ಳೇದಾದರೆ ನಾವು ನೆನ್ಸ್ಕೊಂತೀವಿ. ಸರಿ ಯಜಮಾನ್ರೆ, ಈಗ ಕುರಿ ಮೇಯಿಸ್ಕೊಂಡಿದ್ದೀರಾ, ಮತ್ತು ನಿಮ್ಮ ಮುಂದಿನ ಉದ್ದೇಶ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು? ಈಗ ನನಗೂ ಎಲ್ಲ ಕಡೆ ನೋಡ್ತಾ ಇದ್ದರೆ, ಈ ಟಿ ವಿ, ಈ ಪಿಕ್ಚರು, ಈ ಮೊಬೈಲ್ಗಳು ನೋಡ್ತಿದ್ರೆ ನಾವು ಯಾಕೆ ಈ ಕಾಡಲ್ಲಿ ಇದ್ದೀವಿ, ನಮಗೂ ಎಲ್ಲ ನಾ ಮುಂದೆ ಹೋಗಿ ಬೆಳಿಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೆ ನಾವು ಎಲ್ಲ ಕುತ್ಕೊಂಡು ನಮ್ಮ ಕುರಿ ಮೇಸೋ ಹುಡುಗರೆಲ್ಲ ಸೇರಿಕೊಂಡು ನಾವು ಒಂದು ಚಿಕ್ಕದಾಗಿ ಈ ಒಂದು ಸಂಘ ಸಂಸ್ಥೆ, ಈ ಸಂಘಟನೆ ಅಂದ್ರೆ ಏನು ಅಂತ ನಮಗೂ ಅಷ್ಟು ತಿಳುವಳಿಕೆ ಇಲ್ಲ. ಯಾರೋ ಹಿರಿಯೋರು ಸಿಗ್ತಾರೆ, ಹಿರಿಯೋರ ಮುಖಾಂತರ ತಿಳ್ಕೊಂಡು ಒಂದು ಸಂಘ ಕಟ್ಟಬೇಕು ಅಂತ ಇದ್ದೀವಿ. ಆ ಸಂಘ ನಮ್ಮ ಸಮಾಜಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಈ ಕುರಿ ಮೇಯಿಸುವಂಥ ಈ ಸಂಕಷ್ಟದಲ್ಲಿರೋವಂಥವ್ರಿಗೆ ಎಲ್ರಿಗೂ ಒಂದು ಮಾದರಿಯಾಗಿರಲಿ ಅಂತೇಳಿ ನಾವೊಂದು ಕಟ್ಟಬೇಕು ಅಂತೇಳಿ ಎಲ್ಲ ನಿಂತ್ಕೊಂಡಿದ್ದೀವಿ. ಇನ್ನು ಮುಂದೆ ನಮ್ಮ ಪ್ರಯಾಣ
ಆದಷ್ಟು ನಮ್ಮ ಜನಾಂಗಗಳು ಯಾವ್ಯಾವ ಕಾಡಲ್ಲಿದ್ದಾರೆ, ಯಾವ ಊರುಗಳಲ್ಲಿ ಏನು ಅವರು ಎಷ್ಟು ಬಡಸ್ಥಾನದಲ್ಲಿದ್ದಾರೆ ಅವರೆಲ್ಲರೂ ಒಟ್ಟುಗೂಡಿ ನಾವು ಒಂದು ದಿವಸ ನಿಮ್ಮ ಮುಂದೆ ಬರ್ತೀವಿ. ಖಂಡಿತ ನಿಮಗೆ ನಮ್ಮ ಮುಂದಿನ ಏನು ಅನ್ನೋದನ್ನು ನಾವು ತೋರಿಸ್ತೀವಿ. ನಿಮ್ಗೆ ನಂಬಿಕೆ ಇದೆಯಾ ಸಂಘಟನೆ ಕಟ್ಟಿದ್ರೆ ಸಮಾಜ ಒಂದಾಗುತ್ತೆ ಅಂತ? ಅಲ್ಲ, ಸಂಘಟನೆ ಕಟ್ಟಿದ್ರೆ ಒಂದಾಗ್ತೀವೋ ಬಿಡ್ತೀವೋ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜ ಎಲ್ಲೆಲ್ಲಿದ್ದಾರೆ ಅಂತ ನೋಡೋ ಒಂದು ಖುಷಿ ನಮಗಿರ್ತದೆ. ಅವ್ರು ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಸಮಾಜದಲ್ಲಿ ನಾನು ಮುಂದೆ ತೋರಿಸ್ಬೇಕು ಎಲ್ಲರೂ. ಯಾಕೆಂದರೆ ಎಲ್ಲರೂ ಯಾವ ಮಟ್ಟಿಗೆ ಬೆಳೆದಿದ್ದಾರೆ. ನಾವು ಹಿಂಗೆ ಇದ್ದರೆ ಇವತ್ತು ನಾವೇನೋ ಮುಗೀತು, ಇನ್ನು ಮುಂದಕ್ಕೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳ ಕಾಲಕ್ಕೆಲ್ಲ ಹೆಂಗಪ್ಪ ಅನ್ನೋದನ್ನದು ಅವ್ರಿಗೆಲ್ಲ ತಿಳ್ಬೇಕು, ಅವ್ರಿಗೆಲ್ಲ ಹೇಳ್ಕೊಬೇಕು. ಅದನ್ನು ಮುಂದೆ ಇರೋದನ್ನ ನಡೆದಿರೋದನ್ನ ಇವತ್ತು ಬೆಳೀತಾ ಇರೋದನ್ನ ತೋರಿಸ್ಕೊಂಡು ನಾವು ಮುಂದುವರ್ಸೋಣ ಅಂತ ನಾವೆಲ್ಲ ಒಂದು ಕುತ್ಕೊಂಡು ಸರಿ ಸೇರಿ ನಾವೆಲ್ಲ ಕುತ್ಕೊಂಡು ಮಾತುಕತೆ ಆಡ್ಕೊಂಡಿದ್ದೀವಿ. ನೋಡೋಣ ಎಲ್ಲ ಯಾವ ರೀತಿ ಕೈ ಜೋಡಿಸ್ತಾರೆ. ಖಂಡಿತ ನನಗೆ ನಂಬಿಕೆ ಇದೆ, ನಮ್ಮ ಸಮಾಜದಲ್ಲಿ ಎಲ್ಲ ಒಟ್ಟುಗೂಡಿಸಿ ಯಾರಾನ ಒಬ್ಬರು ಬರ್ತಾರೆ ಅಂದರೆ ಅದಕ್ಕೆಲ್ಲ ಸಾಥ್ ಕೊಡ್ತಾರೆ, ನಂಬಿಕೆ ಇದೆ. ನಾವು ದೊಡ್ಡವರು ಇದ್ದಾರೆ, ನಮ್ಮ ಮುತ್ತಾತಿನಂಥವ್ರು ವಯಸ್ಸಲ್ಲಿ, ನಮ್ಮ ತಂದೆ ವಯಸ್ಸಲ್ಲಿ ಇರುವಂಥ ವ್ಯಕ್ತಿಗಳಿದ್ದಾರೆ. ಅಂಥವ್ರ ಹತ್ರ ಒಂದು ಮಾರ್ಗದರ್ಶನ ತಿಳ್ಕೊಂಡು ಕೆಲವರು ಅವರುಗಳ ಹತ್ರನೂ ನಾನು ಮಾತಾಡ್ತಾ ಇದ್ದೀನಿ. ನಡುವೆ ಒಬ್ಬೊಬ್ಬರು ಸಿಕ್ಕಿದಾಗ ಈ ಕಾಡುಗಳಲ್ಲಿ ಈ ಕಡೆ ಬಂದಾಗ ಏನು ಮಾಡ್ಕೊಂಡಿದ್ದೀರಪ್ಪ ಅಂದಾಗ, ಸ್ವಾಮಿ ನಾವು ಒಂದು ಮಾಡಬೇಕು ಅಂತ ಇದ್ದೀವಿ, ಇದಕ್ಕೆ ನಿಮ್ಮ ಮಾರ್ಗದರ್ಶನ ತೋರಿಸಿ ಅಂದಾಗ ಆಯಿತು ನಮ್ಮ ಸಹಕಾರ ಯಾವತ್ತಿದೆ, ನಮ್ಮ ಕೈಲಾದ ಮಾತ್ರ ಮಾಡ್ತೀವಿ ಅಂತ ಎಷ್ಟೋ ಜನ ನಂಗೆ ಹೇಳಿದ್ದಾರೆ. ಅವನ್ನೆಲ್ಲರೂ ನಿಮ್ಗೊಂದ್ಸಲಿ ಕರಿತೀನಿ. ನಾವು ನೋಡೋಣ, ಇಲ್ಲಿಂದ ನಮ್ಮ ಪ್ರಯತ್ನ ಇದೆ. ಮುಂದಕ್ಕೆ ಭಗವಂತ ನಮ್ಮ ವೀರಪ್ಪ ಯಾವ ಕಡೆ ನಮ್ಗೆ ದಾರಿ ತೋರಿಸ್ತಾನೋ ಅವನ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಡಿಸೈಡ್ ಮಾಡಿ. ಅಲ್ಲ ಯಜಮಾನ್ರೆ, ಈಗ ಸಂಘ ಸಂಘಟನೆ ಅಂತಕ್ಕಂಥದ್ದು ಹಲವಾರು ಇದ್ದಾವೆ, ಹಲವಾರು ಬಂದು ಎಲ್ಲ ಹೆಸರುಗಷ್ಟೇ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾವೆ ಅವು. ಇದು ನಿಮಗೆ ಅಭಿವೃದ್ಧಿ ಆಗುತ್ತೆ, ಒಂದಾಗುತ್ತೆ ಅಂತ ಯಾವ ನಂಬಿಕೆ ಮೇಲೆ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಸಂಘ ಸಂಘಟನೆಗಳು ಏನಾಗಿದೆ, ಏನು ಮಾಡ್ತವೆ ನನಗೆ ಗೊತ್ತಿಲ್ಲ. ಅಲ್ಲ, ನಿಮ್ಮ ಸಮಾಜದಲ್ಲೇ ಸುಮಾರು ಸಂಘಟನೆಗಳು ನಾನು ನೋಡಿದ್ದೀನಿ. ಬಟ್ ಅವಾಗ ಯಾವಾಗ ಸಂಘಟನೆ ಓಪನ್ ಮಾಡಿದಾಗ ಅಷ್ಟೇ ಕೇಳಿದ್ದೀನಿ, ಮತ್ತೆ ಯಾವ ಚಾಲ್ತಿ ಆಗಿಲ್ಲ. ಸೊ ಹಂಗಾಗಿ ಇದು ಅದೇ ಥರ ಆಗ್ಬೋದಲ್ಲ? ಇಲ್ಲ, ಅದೇನಾಗಿದೆ ಅಂದರೆ ನಮ್ಮ ಸಂಘಟನೆಗಳು ಅಂತ ನಮ್ಮಲ್ಲಿ ಹಿರಿಯವರು, ದೊಡ್ಡವರು, ಓದಿರೋರು, ವಿದ್ಯಾವಂತರು ತುಂಬಾ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ, ನಾನು ಕೆಲವೊಂದು ನೋಡಿದ್ದೀನಿ. ಇವತ್ತವರೆಗೂ ನಮ್ಮನ್ನ ಯಾರು ಏನು ನಿಮ್ಮ ಕಷ್ಟ ಏನು, ನೀವು ಏನಿದ್ದೀರಾ, ನೀವು ಸಂಕಷ್ಟದಲ್ಲಿದ್ದೀರಾ ಇಲ್ವಾ, ಇಲ್ಲಿವರೆಗೂ ಬಂದು ಎಷ್ಟು ಜನ ಕೇಳಿದ್ದಾರೆ? ಕೇಳಿಲ್ಲ. ಇವತ್ತು ಕಾಡುಗಳಲ್ಲಿ ಯಾರು ಬಂದು ಕೇಳ್ತಿಲ್ಲ. ಅದಕ್ಕೋಸ್ಕರ ನಾವಾದರೂ ಅಟ್ಲೀಸ್ಟು ನಮ್ಮ ಸಂಕಷ್ಟ ಏನು ಅಂತ ಈ ಕಾಡು ಮೇಡಲ್ಲಿ ತಿರುಗಿದವ್ರಿಗೆ ಮಾತ್ರ ಗೊತ್ತಿರ್ತದೆ ನಮ್ಮ ಕಷ್ಟ ಏನು ಅಂತ. ನಮ್ಮ ಬೆಂಗಳೂರು ಪೇಟೆ ಒಳಗಡೆ ಸಿಟಿಗಳಲ್ಲಿ ಹೋಗಿ ಪಟ್ಟಣಗಳಲ್ಲಿ ಹೋಗಿ ತಿರುಗಾಡ್ಕೊಂಬಂದಿರೋ ಹೇಳ್ತಾರೆ, ನಾವಿರೋದು ತಪ್ಪು, ಇಲ್ಲಿ ನಾವ್ಯಾಕೆ ಕಾಡು ಮೇಡುಗಳಲ್ಲಿ ಅಲಿಬೇಕು, ನಮಗೂ ಒಂದೆಲ್ಲ ಒಂದು ಗೂಡು ಸಿಕ್ಕಿದ್ರೆ, ನಾವು ಅಲ್ಲೊಂದು ಸೂರು ಸಿಕ್ಕಿದ್ರೆ ನಾವು ಅಲ್ಲಷ್ಟು ನಾವು ಹೋಗೋಣ ಅಂತೇಳಿ ಎಲ್ಲ ಕಡೆ ಎಲ್ಲ ಬೆಳೆಸ್ಕೊಂಡು ಹೋಗ್ಬಿಟ್ರೆ ಕಾಡು ಕಾಯೋರು ಯಾರು? ಈ ಕಾಡುಗಳನ್ನ ಪ್ರಕೃತಿ ಉಳಿಸೋರು ಯಾರು? ಇದನ್ನ ಇವತ್ತು ನಾವು ಕಣ್ಮರೆಯಾಗಿ ಹೋಗ್ಬಿಟ್ರೆ ಇವತ್ತು ಎಷ್ಟೋ ಕಡೆ ಎಲ್ಲ ಬರೀ ಪಟ್ಟಣನೇ, ಎಲ್ಲಿಂದ ಎಲ್ಲಿ ನೋಡ್ತಿದ್ರು ಬರೀ ಪಟ್ಟಣನೇ ಆಗ್ತಾ ಇದೆ. ಇರೋದು ಬರೋ ಭೂಮಿ ಎಲ್ಲ ತಾಯಿಗಳನ್ನೆಲ್ಲಾರು ಬರೀ ಪಟ್ಟಣ ಮಾಡಿಬಿಟ್ರೆ ಈ ಕಾಡನ್ನ ನಾವ್ ಎಲ್ಲಿ ನೋಡೋದು? ನಮ್ಮ ದನ ಕರಿಗಳಿಗೆ ಏನ್ ಗತಿ? ಆಮೇಲೆ ಇದಕ್ಕೆ ಒಳ್ಳೆ ಗಾಳಿ ಬೇಕು ಅಂದ್ರೆ ಎಲ್ಲೋಗೋಣ? ನಾನು ಎಷ್ಟೋ ಕಡೆ ಕೇಳ್ಬರ್ತೀನಿ, ಈ ಎಷ್ಟೋ ಜನ ಹೋಗಿ ಎಲ್ಲ ಹಾಸ್ಪಿಟ್ಲಲ್ಲಿ ಹೋಗಿ ಅದೇನೋ ಗಾಳಿ ತಗೊಂತೀನಿ ಅಂತಾರೆ. ಅದೇನು ಗಾಳಿ ಕೊಡ್ತಾರೋ ಗೊತ್ತಿಲ್ಲ. ಆ ಗಾಳಿ ಕೊಡೋರು ಇಲ್ಲಿ ಬಂದು ಕುಂತ್ಕೊಂಡ್ರೆ ಅವ್ರ ತಲೆನೋವೇನು, ಅವ್ರ ನಗಡಿಗೇನು, ಏನು ಬೇಕು ಬೇಡ ಅನ್ನೋದೆಲ್ಲ ಒಳ್ಳೇದು ಕೆಟ್ಟಿದ್ದು ಇಲ್ಲೇ ಸಿಗ್ತದೆ. ನಾನು ಒಂದು ಕಡೆ ಪಟ್ಟಣದಲ್ಲಿ ಹೋಗಿ ಕೆಲವೊಂದು ಹಾಸ್ಪಿಟ್ಲ್ಗಳು ನೋಡಿದ್ದೀನಿ. ಮಾತು ಮುಂಚೆ ಮಕ್ಕಳು ತುಂಬ ಕವರ್ ಮಾಡಿ ನಾವು ಎಲ್ಲ ಇಲ್ಲಿ ಗೊಂಬೆ ಆಟ ಆಡಬೇಕಾದ್ರೆ, ಕೆಲವೊಂದು ನಾವಿಲ್ಲೆಲ್ಲ ಆಟಗಳು ಆಡ್ಬೇಕಾದ್ರೆ ಇಲ್ಲ ವೇಷ ಹಾಕೊಂಡು ನಾವು ಬಣ್ಣ ಕಟ್ಟಂಗೆ ಆಗ್ತೀವಲ್ಲ ಆ ರೀತಿ ರೂಪದಲ್ಲಿ ಮಾಡಿ ಕೆಲವೊಂದು ಕಡೆ ಮಲಗಿರ್ತಾರೆ. ಅದಕ್ಕಾಗಿ ಅಂತ ನೋಡ್ತಾ ಇದ್ರೆ ಯಾಕೆ ಬೇಕು ಇದು? ನಮ್ಮ ಜೀವನದಲ್ಲಿ ನಾವು ಹೆಂಗಿರ್ತೀವಿ, ಈ ನದಿಲಿ ನೋಡಿ ಇಲ್ಲೆಲ್ಲ ಹಳ್ಳ ಕೊಳ್ಳಗಳಿದೆ, ಈ ಹಳ್ಳದಲ್ಲಿ ಬರುವಂತ ಮಳೆಯಿಂದ ಈ ಹರಿಯೋ ನೀರು ನಾವು ಕುಡಿತಿದ್ರೆ ಇದರಿಂದ ನಮ್ಗೆ ಎಷ್ಟು ಶಕ್ತಿ ಇದೆ. ಇದರೊಳಗೆ ಈ ಬೇರುಗಳು, ಈ ಕಲ್ಲು ಮಣ್ಣಿಂದ ಜಲಗಳೆಲ್ಲ ನೀರುಗಳು ಬರ್ತಾ ಇದ್ರೆ ಅದು ಕುಡಿತಿದ್ರೆ ಏನೋ ಒಂಥರ ನಮ್ಗೆ ಆನಂದ. ಹಂಗಿರೋದ್ರಿಂದ ಇವತ್ತು ಈ ನೀರು ಕುಡಿಯೋದಿರ್ಬೋದು, ಈ ಸೊಪ್ಪು, ಈ ಎಲೆಗಳು, ಈ ಕೆಲವೊಂದು ಇದಕ್ಕೆಲ್ಲ ಕೆಲವರೆಲ್ಲ ಪತ್ರೆಗಳು ಇದ್ದಾವೆ ನಮಗೆ. ಈ ಪತ್ರೆಗಳನ್ನೆಲ್ಲ ನಾವು ತಿಂತ ಕೆಲವೊಂದು ಇದು ಮಾಡಿದ್ರೆ ಅದಕ್ಕೆ ನಮ್ಗೆ ಏನೋ ಒಂದು ಆನಂದ, ಏನೋ ಒಂದು ಸಂತೋಷ. ಅಂದ್ರೆ ನೀವು ಇಲ್ಲಿ ಹರಿಯೋ ನೀರನ್ನೇ ಕುಡಿತೀರಾ? ಏನೂ ಆಗಲ್ಲ ನಿಮ್ಗೆ? ಹರಿಯೋ ನೀರು ಕುಡಿತೀವಿ, ಜೊತೆಗೆ ನಮ್ಗೆ ಅಲ್ಲಲ್ಲೇ ಬಂಡೆಗಳ ಮೇಲೂ ನೀರು ನಿಂತಿದೆ. ನಮ್ಗೆ ಈ ತಾಯಿ ನನ್ನ ಈ ನಮ್ಮ ಬೀರೇಶ್ವರ ಎಲ್ಲೋ ಏನೋ ಒಂದು ಮಾರ್ಗ ನಮ್ಗೆ ಅಲ್ಲ, ನಮ್ಮ ಕುರಿ ಮೇಕೆಗಳಿಗೆ ಕೆಲವೊಂದು ಪತ್ರೆಗಳು ತಿಂದ್ರೆ ಅದರಲ್ಲೂ ನಮ್ಗೆ ದಾಗುಡಕ್ಕೆ ತಪ್ಪುತ್ತೆ. ಕೆಲವೊಂದು ಹಸು ತೀರ್ಬೇಕು ಅಂದ್ರೆ ಕೆಲವೊಂದು ಎಡ್ಡೆ ಗಂಟೆಗಳು ಇರ್ತದೆ. ಈ ಕಾಡಲ್ಲಿ ಬೆಳೆಯುವಂತ ಒಂದು ಕೆಲವು ಸೊಪ್ಪು ಸರಿಗಳಿದೆಲ್ಲ ಅದನ್ನ ತಗೊಂಡೋಗಿ ಇವತ್ತಿನ ದಿವಸ
ಈ ಬೆಂಗಳೂರುಪೇಟೆಯಲ್ಲಿ ಇರೋರಿಗೆ ಕೊಟ್ಟು ಅದು ರುಚಿ ನೋಡ್ಬಿಟ್ರೆ ಮತ್ತೆ ತಿರ್ಗಿ ಅದು ಮರ್ಬಿಟ್ಟು ಮತ್ತೆ ಇದ್ರ ಹುಡುಕೊಂಬರ್ತಾರೆ ನಮ್ಮ ಹತ್ರಕ್ಕೆ. ಅಲ್ಲ, ಈಗ ನೀವು ಕುರಿ ಸಾಕಣೆ ಜೊತೆಗೆ ಈಗ ಆಯುರ್ವೇದಿಕ್ ಎಲ್ಲ ಕಲ್ತಿದ್ದೀರಲ್ಲ, ಅದನ್ನ ಯಾಕೆ ನೀವು ಪಟ್ಟಣ ಸರಬರಾಜು ಮಾಡಬಾರ್ದು ಯಜಮಾನ್ರೆ? ಅಲ್ಲ, ಇನ್ನು ಮುಂದೆ ನಾವು ಮಾಡಬೇಕು. ಯಾಕಂದ್ರೆ ನಾವು ಪಟ್ಟಣದಲ್ಲಿ ಎಲ್ಲೂ ಓಡಾಡಿಲ್ಲ ಸ್ವಾಮಿ. ನಾವು ಪಟ್ಟಣದಲ್ಲಿ ಅಲ್ಲ, ಯಾರೋ ನಿಮ್ಮೂರ ತಿಳಿದಿರೋ ಅಂತವ್ರ ಕರ್ಕೊಂಡೋಗಿ ಅವ್ರಿಗೆ ಮಾಡ್ಬೋದಲ್ವಾ? ನಾವು ಜನಕ್ಕೆ ಹೆಲ್ಪ್ ಆಗುತ್ತೆ. ಹೇಳಿದ್ರಲ್ಲ, ದೊಡ್ಡ ದೊಡ್ಡವರೆಲ್ಲ ಬಂದು ನಮ್ಮ ಕಾಡುಗಳಲ್ಲಿ ನಮ್ಮ ಕಷ್ಟ ಸುಖಗಳನ್ನ ಕೇಳಿದ್ರೆ ಸಿಗೋವಂಥದ್ದು ಎಷ್ಟೋ ಜನ ಬಂದು ನಮ್ಮ ಕಡೆಯಿಂದ ತಗೊಂಡೋಗಿ ಫ್ರೀಯಾಗಿ ನಾವು ಚಿಕ್ಕ ಮಡಗಿದ್ನೆಲ್ಲ ಒತ್ಕೊಂಡು ಹೋಗ್ತಾರೆ. ಎಲ್ಲ ಅಂಗಡಿಗಳಲ್ಲೂ ಮಾರ್ತಾರೆ. ನಿಮ್ಗೇನು ಕಾಸೇನ ಕೊಟ್ಟು ಹೋಗ್ತಾರಾ? ಏನು ಅವ್ರು ಕೊಟ್ಟಿದ್ದು ಸ್ವಾಮಿ, ನಮ್ಗೆ ಅಲ್ಲಿ ಕೊಟ್ಟಿದ್ದು ಏನಕ್ಕೂ ಅಲ್ಲ, ಏನೋ ಕೊಡ್ತಾರೆ. ಕೊಟ್ಟಿದ್ದ ನಾವು ಅದು ಕೊಟ್ಟಿದ್ದ ನಾವು ಕಣ್ಗೊತ್ಕೊಳ್ಳೋದು ನಮ್ಗೆ ಅಷ್ಟೇ ಗೊತ್ತು. ಅದ್ರ ಬೆಲೆ ಗೊತ್ತಿಲ್ಲ, ಅದ್ರದ್ದು ಏನು ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ಇವಾಗ ಕೆಲವೊಂದು ಇದರೊಳಗೆ ನಮ್ಮಲ್ಲಿ ಕಾಡಲ್ಲಿ ಸಿಗದೇ ಇರುವಂಥ ಕಾಯಿ ಇರ್ಬೋದು, ಯಾವುದೇ ಒಂದು ಕಲ್ಲು ಇರ್ಬೋದು, ಆ ಕಲ್ಲನ್ನು ಇಟ್ಕೊಂಡು ಪಟ್ಟಣದಲ್ಲಿ ಮಾರ್ತಾ ಇದ್ದಾರೆ. ಕೆಲವೊಂದು ಸಿಗುವಂಥ ನಮ್ಮ ನದಿಗಳಲ್ಲಿ ಸಿಗುವಂಥ ಒಂದು ಶಂಖ ಇವೆಲ್ಲ ನೋಡ್ತಿದ್ರೆ ಎಲ್ಲ ಮಾರ್ತಾ. ಯಜಮಾನ್ರೆ, ಇಷ್ಟೊತ್ತು ತಾವು ತುಂಬ ಮಾಹಿತಿಗಳನ್ನ ನಮ್ಗೆ ತಿಳಿಸ್ಕೊಟ್ರಿ. ತುಂಬ ಥ್ಯಾಂಕ್ಸ್ ನಿಮಗೆ. ಸೊ ನಾವಿನ್ನು ಬರ್ತೀವಿ, ಇದನ್ನೆಲ್ಲ ನಾವು ಪ್ರಚಾರ ಮಾಡ್ತೀವಿ, ನಿಮ್ಮಂಥ ಕಡು ಬಡವರಿಗೆಲ್ಲ ಹೆಲ್ಪ್ ಆಗಲಿ ಅಂತಲೇ. ಸೊ ನೋಡುವ, ಸರ್ಕಾರದವ್ರು ಏನಾದ್ರು ಆಕ್ಷನ್ ತೊಗೋಬೋದು ಇದ್ರ ಬಗ್ಗೆ. ನಾವಿನ್ನು ಬರ್ತೀವಿ ಯಜಮಾನ್ರೆ. ನಮಸ್ಕಾರ. ಸ್ವಾಮಿ ನೋಡಿ, ಇದು ಕಾಡಲ್ಲಿ ಸಿಕ್ಕಿರೋದು. ಓ, ಓಕೆ ಓಕೆ. ಇದಕ್ಕೆ ಅಣಬೆ ಅಂತೀವಿ. ಹಾಂ. ಸೊ ಈ ಥರ ಎಲ್ಲ ಸಿಗುತ್ತೆ ನಿಮಗೆ ಅಂತೀರಾ ನೀವು? ಬರೀ ಅಣಬೆ ಮಾತ್ರ ಸಿಗಲ್ಲ, ಒಂದೊಂದು ಗಿಡಗಳಲ್ಲಿ ಕೆಲವು ನಾವು ತಿನ್ನುವಂತ ಹಣ್ಣುಗಳಿದಾವೆ. ಆ ಹಣ್ಣುಗಳನ್ನ ತಿಂತಿದ್ರೆ ಅದ್ರ ಏನೋ ಒಂಥರ ಆನಂದ. ಆ ಹಸು ತೀರ್ಸೋದು, ದಹ ತೀರ್ಸೋದು ಎಲ್ಲ ಒಂದು ಇದ್ರ ಸಿಗ್ತದೆ. ಹೂವು ಇರ್ಬೋದು, ಎಲ್ಲಾ ತರ ಸಿಗ್ತವೆ. ಈ ಅಣಬೆ ಇದೆಯಲ್ಲ, ಈ ಅಣಬೆನ ಕೆಲವರು ಬೆಂಗಳೂರುಪೇಟೆಯಲ್ಲಿ ಬೆಳೆಸ್ಕೊಳ್ಳುವಂತ ಅಣಬೆಗಳು ಇರ್ತವೆ. ಅದಲ್ಲ, ಈ ತರ ಭೂಮಿಲಿ ಬರುವಂತ ಬೆಳೆ, ನ್ಯಾಚುರಲ್ ಬೆಳೆಯುವಂಥದ್ದು ಇದು ತಿನ್ಬೇಕು. ಹೌದೌದು, ಇದ್ರದ್ದು ಶಕ್ತಿ ಅವ್ರಿಗೆ ಗೊತ್ತಿರ್ತದೆ. ಇದರಲ್ಲಿ ಕೆಲವು ಸೊಪ್ಪುಗಳಿದಾವೆ, ಆ ಸೊಪ್ಪುಗಳು ತಿನ್ಬೇಕು. ಆ ಸೊಪ್ಪು ತಿಂತಾ ಇದ್ರೆ ಅದ್ರದ್ದು ರುಚಿಕರ ಹೆಂಗಿರುತ್ತೆ ಅಂದ್ರೆ ಅದು ತಿಂದವ್ರಿಗೆ ಮಾತ್ರ ಗೊತ್ತಿರ್ತದೆ. ನಾವು ಎಷ್ಟೋ ಜನಗಳಿಗೆ ತಿಕ್ ಕಳ್ಸಿದೀವಿ. ಅದು ನಾವು ತಿನ್ಬಿಟ್ಟು ಮತ್ತೆ ಹುಡುಕೊಂಡ್ಬರ್ತಾರೆ. ಎಷ್ಟೇ ಆದ್ರೂ ಅದು ನ್ಯಾಚುರಲ್ ಸಿಗ್ತಕ್ಕಂಥದ್ದು ಅನುಕೂಲ ಆಗಿರುತ್ತಲ್ವಾ? ಹೌದು, ಆಯುರ್ವೇದಿಕ್ ಆಗಿರುತ್ತೆ. ತುಂಬಾ ಅನುಕೂಲ ಆಯ್ತು ನಮಗೆ. ಎಲ್ಲ ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ.